ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಬಂಟ್ವಾಳ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಕರ್ಮ ಯಜ್ಞ ಮತ್ತು ಬಂಟ್ವಾಳ ತಾಲೂಕಿನ ಅಮ್ಮಾಡಿ ಗ್ರಾಮದ ಅಜಕಲ ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಿಶ್ವಕರ್ಮ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮವು ಮೇ 20ರಿಂದ ಆರಂಭಗೊಂಡು ಮೇ 22ರವರೆಗೆ ನಡೆಯಲಿದೆ ಎಂದು ಬಂಟ್ವಾಳ ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುಧಾಕರ್ ಆಚಾರ್ಯ ತಿಳಿಸಿದರು. ಅವರು ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಬಂಟ್ವಾಳದ ಅಜೇಕಲದಲ್ಲಿ ಕೀರ್ತಿಶೇಷ ವಿಶ್ವನಾಥ್ ಆಚಾರ್ಯರಿಂದ ದಾನವಾಗಿ ಪಡೆದ 10 ಸೆನ್ಸ್ ಸ್ಥಳ ಮತ್ತು 21 ಸೆನ್ಸ್ ಜಾಗ ಖರೀದಿಸಿ ಕೀರ್ತಿಶೇಷ ಎಸ್.ಎಂ. ಜನಾರ್ದನ ಆಚಾರ್ಯ ಅವರ ಕನಸಾಗಿದ್ದ ಭವ್ಯ ಕಟ್ಟಡವೊಂದನ್ನು ನಿರ್ಮಿಸಲಾಗಿದೆ ಎಂದ ಅವರು, ಕುಲ ಗುರುದ್ವಯರಾದ ಅನಂತ ಶ್ರೀ ವಿಭೂಷಿತ ಪರಮ ಪೂಜ್ಯ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಅರೆಮಾರನಹಳ್ಳಿಯ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಶುಭಾಶೀರ್ವಾದದೊಂದಿಗೆ ಭವನ ನಿರ್ಮಾಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ 20ರಂದು ಶುಕ್ರವಾರ ಸಂಜೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, 21ರಂದು ಶನಿವಾರ ಪ್ರಾತಃಕಾಲ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀ ರಮೇಶ್ ಪುರೋಹಿತ ಮತ್ತು ವೈದಿಕ ವೃಂದದ ಪೌರೋಹಿತ್ಯದಲ್ಲಿ ವಿಶ್ವಕರ್ಮ ಯಜ್ಞ ಪ್ರಾರಂಭ. ಬೆಳಗ್ಗೆ 8 ಗಂಟೆಗೆ ಬಿಸಿ ರೋಡ್ ಸರ್ಕಲ್ನಿಂದ ವಿಶ್ವಕರ್ಮ ಸಭಾಭವನದವರೆಗೆ ಶ್ರೀ ಮಜ್ಜ ಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮತ್ತು ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಹಾಸನದ ಪರಮ ಪೂಜ್ಯ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಪೂರ್ಣಕುಂಭ ಸ್ವಾಗತ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ಯಜ್ಞದ ಪೂರ್ಣಾಹುತಿ ಬಳಿಕ 9:55ಕ್ಕೆ ಶ್ರೀ ಗುರುವರಿಯರ ದಿವ್ಯ ಹಸ್ತದಿಂದ ವಿಶ್ವಕರ್ಮ ಸಭಾಭವನ ಲೋಕಾರ್ಪಣೆ ನಡೆಯಲಿದೆ ಎಂದು ಹೇಳಿದರು. ಸಾಧಾರಣ 30 ವರ್ಷದ ಕೆಳಗೆ ನಮ್ಮ ಈ ಸಂಘ ಸ್ಥಾಪನೆಗೊಂಡಿದೆ. ಇಂದು ಈ ಸಂಘ ಸಾಧಾರಣ 3 ಕೋಟಿ ವೆಚ್ಚದ ವಿಶ್ವಕರ್ಮ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡಲು 21/5/2022 ಶನಿವಾರ ಮತ್ತು 22/5/2022 ಭಾನುವಾರದಂದು ಅದ್ದೂರಿಯ 2 ದಿವಸದ ಕಾರ್ಯಕ್ರಮದೊಂದಿಗೆ ಈ ಸಂಘ ಲೋಕಾರ್ಪಣೆಗೊಳ್ಳಲಿದೆ. ಅದರ ಜೊತೆಗೆ ಈ ನಮ್ಮ ಸಂಘಕ್ಕೆ ಸಾಧಾರಣ 1 ಕೋಟಿ ಮೊತ್ತದ ಸರ್ಕಾರದ ಅನುದಾನ ಸಿಕ್ಕಿದೆ. ಕಳೆದ 2018-19 ಸಾಲಿನ ಸಿದ್ದರಾಮಯ್ಯ ಗವರ್ಮೆಂಟಲ್ಲಿ 75 ಲಕ್ಷ ಸಿಕ್ಕಿದೆ. ಅದಾದ ನಂತರ ರಾಜೇಶ್ ನಾಯ್ಕ ಸನ್ಮಾನ್ಯ ನಮ್ಮ ರಾಜ ಉರಿಪಾಡಿ ಬಿತ್ತು ರಾಜೇಶ್ ನಾಯ್ಕ ಅವರ ಅವಧಿಯಲ್ಲಿ 20 ಲಕ್ಷ ನೀಡಿದ್ದಾರೆ. ಅದೇ ರೀತಿ ನಮ್ಮ MP ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು 5 ಲಕ್ಷ ನೀಡಿದ್ದಾರೆ. ಹಾಗೆಯೇ ನಮ್ಮ ರಾಜಶ್ರೀಯಾದ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿ ಅವರು ಕೂಡ ನಮಗೆ 5 ಲಕ್ಷ ನೀಡಿರ್ತಾರೆ. ತುಂಗಪ್ಪ ಬಂಗೇರರು ಕೂಡ 1 ಲಕ್ಷ ರೂಪಾಯಿ ಅವರ ಜಿಲ್ಲಾ ಪಂಚಾಯತ್ ನೀಡಿದ್ದಾರೆ. ಹಾಗೆ ಸಾರ್ವಜನಿಕರ ಎಲ್ಲರ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಬೋರ್ವೆಲ್ ವ್ಯವಸ್ಥೆ ಕೇಳಿದಾಗ ಅವರು ಕೂಡ ಅದನ್ನು 1 ಲಕ್ಷದ ಮೊತ್ತದ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. 21ನೇ ತಾರೀಕು ಶನಿವಾರದಂದು ಬೆಳಿಗ್ಗೆ 4 ಗಂಟೆಗೆ ವಿಶ್ವಕರ್ಮ ಯಜ್ಞ ಸ್ಟಾರ್ಟ್ ಆಗ್ತದೆ. ವಿಶ್ವಕರ್ಮ ಯಜ್ಞ 4 ಗಂಟೆ ಸ್ಟಾರ್ಟ್ ಆದ ನಂತರ ಅದು 9 ಗಂಟೆಗೆ ಪೂರ್ಣಾವತಿಗೊಳ್ಳಲಿಕ್ಕಿದೆ. ಅದರ ಜೊತೆಗೆ 8 ಗಂಟೆಗೆ ಬೀಚ್ ರೋಡ್ ಸರ್ಕಲ್ನಿಂದ ಪರಮ ಪೂಜ್ಯ 2 ಸ್ವಾಮಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ 2 ಸ್ವಾಮಿಗಳು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಮತ್ತು ಪರಮ ಪೂಜ್ಯ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರು ಶ್ರೀ ವಿಶ್ವಕರ್ಮ ಪೀಠ ಅರೆಮಾದನಹಳ್ಳಿ ಹಾಸನ ಇವರ ದಿವ್ಯ ಹಸ್ತದಿಂದ ಈ ವಿಶ್ವಕರ್ಮ ಸಭಾಭವನ ಲೋಕಾರ್ಪಣೆಗೊಳ್ಳುವ ಮೊದಲು ಇವರ 2 ಸ್ವಾಮಿಗಳನ್ನು ನಾವು ಬೆಳ್ಳಿಯ ರಥದಿಂದ ಅಲ್ಲಿ ಮೆರವಣಿಗೆ ಮಾಡ್ತಿದ್ದೇವೆ. ಬಿಶೋಡು ಸರ್ಕಲ್ ಇಂದ ವಿವಿಧ ರೀತಿಯ ಚೆಂಡೆ, ಮದ್ದಳೆ ಮತ್ತೆ ಕುಂಬೆ ಕುಣಿತ ಇನ್ನಿತರ ವಿವಿಧ ವಾದ್ಯಗೋಷ್ಠಿಯಿಂದ ಅವರನ್ನು ನಾವು ಮೆರವಣಿಗೆ ಮೂಲಕ ನಮ್ಮ ಹಾಲಿಗೆ ನಾವು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಲೋಕೇಶ್ ಆಚಾರ್ಯ ಪುಂಜಾಲ್ಕಟ್ಟೆ, ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಮನೋಜ್ ಆಚಾರ್ಯ ನಾಣ್ಯ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಬಿ ಆಚಾರ್ಯ, ಕೋಶಾಧಿಕಾರಿ ಜಯಚಂದ್ರ ಆಚಾರ್ಯ, ಸಾಂಸ್ಕೃತಿಕ ಕಾರ್ಯದರ್ಶಿ ಸುನಿಲ್ ಬಿ ಆಚಾರ್ಯ, ಭಂಡಾರಿ ಬೆಟ್ಟು, ಪ್ರಮುಖರಾದ ಶಶಿಧರ ಆಚಾರ್ಯ ಉಪಸ್ಥಿತರಿದ್ದರು.